ಪ್ರದೇಶದ ನೋಯ್ಡಾದಲ್ಲಿ ತಲೆ ಎತ್ತಿದ್ದ ಸೂಪರ್ ಟೆಕ್ ಅಪೆಕ್ಸ್ ಮತ್ತು ಸಿಯಾನಿ ಅವಳಿ ಬೃಹತ್ ಕಟ್ಟಡಗಳು ಕ್ಷಣ ಮಾತ್ರದಲ್ಲೇ ಧ್ವಂಸವಾಗಿ ಮಣ್ಣು ಪಾಲಾಗಿದೆ. ಇಂದು ಮಧ್ಯಾಹ್ನ 2:30 ವೇಳೆಗೆ ಅವಳಿ ಕಟ್ಟಡಗಳನ್ನು ನೆಲಕ್ಕುರುಳಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸುಮಾರು 40 ಅಂತಸ್ತಿನ ಈ ಬೃಹತ್ ಕಟ್ಟಡವನ್ನು ಯೋಗಿ ಸರ್ಕಾರ ಕೆಡವಿದೆ. ಕಟ್ಟಡ ಧ್ವಂಸ ಮಾಡಲು 9,640 ರಂಧ್ರಗಳನ್ನು ಕೊರೆಯಲಾಗಿತ್ತು. 3,700 ಕೆಜಿ ಗನ್ ಪೌಡರ್ ಬಳಕೆ ಮಾಡಲಾಗಿತ್ತು. ವಾಟರ್ ಪಾಲ್ ಇಂಪ್ಲೋಷನ್ ತಂತ್ರಜ್ಞಾನ ಅಥವಾ ನೀರಿನ ಸ್ಫೋಟದ ಮಾದರಿಯನ್ನು ಬಳಸಿ ಕಟ್ಟಡ ಧ್ವಂಸ ಮಾಡಲಾಗಿದೆ. ಕಟ್ಟಡ ಧ್ವಂಸ ವೇಳೆ ಭಾರೀ ಧೂಳು ಕಾಣಿಸಿಕೊಂಡಿದ್ದು, ಧೂಳು ಹರಡುವುದನ್ನು ತಪ್ಪಿಸಲು ನೀರು ಸಿಂಪಡಣೆ ಮಾಡಲಾಯಿತು. ಕಟ್ಟಡ ನಿಯಮ ಮೀರಿ ಕಟ್ಟಲಾಗಿದ್ದ ಈ ಬೃಹತ್ ಗೋಪುರವನ್ನು ಧ್ವಂಸ ಮಾಡಲು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಇದೀಗ ನಿಯಮ ಮೀರಿ ನಿರ್ಮಿಸಲಾಗಿದ್ದ 40 ಅಂತಸ್ತಿನ 2 ಗೋಪುರಗಳು ನೆಲಸಮವಾಗಿದೆ. ಘಟನೆಯ ದೃಶ್ಯವನ್ನು ವೀಕ್ಷಿಸಲು ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಯುತ್ತಿದ್ದರು. ಕಟ್ಟಡ ಧ್ವಂಸಗೊಂಡ ವೇಳೆ ಚಪ್ಪಾಳೆ ತಟ್ಟಿದ್ದಾರೆ.